ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬರ್ಕೆ ಫ್ರೆಂಡ್ಸ್ ರಿಜಿಸ್ಟರ್ಡ್ ಇದರ 33ನೇ ವರ್ಷದ ಪಿಲಿನಲಿಕೆಯ ಊದು ಪೂಜೆ ಕಾರ್ಯಕ್ರಮ ಬರ್ಕೆ ಫ್ರೆಂಡ್ಸ್ ಸ್ಥಾಪಕಾಧ್ಯಕ್ಷ ಬರ್ಕೆ ಯದ್ದು ಅವರ ಮುಂದಾಳತ್ವದಲ್ಲಿ ಮಂಗಳೂರಿನ ಮಣ್ಣಗುಡ್ಡ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ತಾಸೆ ಸದ್ದಿಗೆ ಯುವಕರು ಅದ್ಭುತವಾಗಿ ಹುಲಿ ಕುಣಿತ ಮಾಡಿ ಮನರಂಜಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕಳೆದ 3 ದಶಕಗಳಿಂದಲೂ ಹುಲಿವೇಷಗಳಿಗೆ ಪ್ರಮುಖವಾದಂತಹ ತಾಸೆ ಮತ್ತು ವಾದ್ಯಗಳನ್ನು ತಯಾರಿಸಿಕೊಂಡು ಬಂದಿರುವಂತಹ ರಫೀಕ್ ಕಳೆದ 53 ವರ್ಷಗಳಿಂದ ಮಂಗಳೂರಿನಲ್ಲಿ ರಿಕ್ಷಾ ಚಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇರುವ ಹಿರಿಯರಾದ ಆಲ್ಫೋನ್ಸೆ ಸರಾವ್ ಹಾಗೂ ಅಸ್ತ್ರ ಗ್ರೂಪ್ ಆಫ್ ಕಂಪನಿ ಸ್ಥಾಪಕ ಹಾಗೂ ಸಮಾಜ ಸೇವಕ ಲಂಚುಲಾಲ್ ಕೆಎಸ್ ಈ ಮೂವರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಬರ್ಕೆ ಫ್ರೆಂಡ್ಸ್ ತಂಡ ಸಮಾಜದ ಅಭಿವೃದ್ಧಿಯ ಚಿಂತನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡುವುದರ ಮುಖೇನವಾಗಿ ಗುರುತಿಸಿಕೊಂಡಿದೆ. ಮಣ್ಣಗುಡ್ಡ ಶಾಲೆಯ ಶತಮಾನ ವರ್ಷಾಚರಣೆಯ ಸಂದರ್ಭ ಇದರ ಅಭಿವೃದ್ಧಿಗೆ ಇವರ ಸಂಘಟನೆ ನಿರಂತರವಾಗಿ ಸಹಕಾರವನ್ನು ನೀಡಿದೆ. ಇದೇ ರೀತಿ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆ ಹೀಗೆಯೇ ಮುಂದುವರಿಯಲಿ ಎಂದು ಶುಭವನ್ನ ಹಾರೈಸಿದರು. ಇನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ಹಿಂದುತ್ವ ಉಳಿಯಬೇಕಾದರೆ ನಮ್ಮಲ್ಲಿರುವ ಭಿನ್ನಾಭಿಪ್ರಾಯವನ್ನ ಬಿಟ್ಟು ಈ ರೀತಿ ಒಗ್ಗೂಡುವಿಕೆಯ ಪಂಥಗಳು ಜಾಸ್ತಿ ಆಗಬೇಕು. ಇವತ್ತು ಹುಲಿವೇಷ ಹಾಕಿದ ಎಲ್ಲ ಯುವಕರ ಮೇಲೆ ಪೊಳಲಿ ತಾಯಿ ಹಾಗೂ ಕಟಿಲೇಶ್ವರಿ ಅಮ್ಮನ ಆಶೀರ್ವಾದ ಇರಲಿ ಎಂದು ಹೇಳಿದರು. ಈ ಸಂದರ್ಭ ಬರ್ಕೆ ಫ್ರೆಂಡ್ಸ್ ಇದರ ಅಧ್ಯಕ್ಷ ಯಜ್ಞೇಶ್ವರ ಬರ್ಕೆ, ಗೌರವಾಧ್ಯಕ್ಷ ಸುಚೇಂದ್ರ ಅಮೀನ್, ಮಾಜಿ ಕಾರ್ಪೊರೇಟರ್ ಗಣೇಶ್ ಕುಲಾಲ್, ಪ್ರಮುಖರಾದ ವಿಲ್ಸನ್ ಫೆರ್ನಾಂಡಿಸ್, ಗಿರೀಶ್ ದುಬೈ ಉಪಸ್ಥಿತರಿದ್ದರು. ಹಿಂದುತ್ವಕ್ಕೆ ನನಾಂತ ಶಕ್ತಿ ಬರಡಂಡ ನಮ್ಮ ಮಧ್ಯೆ ಇದ್ದಿನ ಮಾತ ಭಿನ್ನಾಭಿಪ್ರಾಯನ ಬಿಡ್ದು ಈ ರೀತಿ ಒಟ್ಟು ಸೇರಿನಂಚಿನ ಕೂಡು ಕಟ್ಟಲು ನನಾಂತ ಜಾಸ್ತಿ ಅವರು ಐಟ್ ಈ ರೀತಿಯ ಪಿಲಿತ ಕೂಟೆಲ್ಲ ಒಂಜಿಂದಿ ಅನ್ನೋ ಈ ಸಂದರ್ಭ ಪಂದ್ರೆ ಬಯಸೋದಿಲ್ಲ. ಈ ಸಂದರ್ಭದ ಮೂಲಕ ಸೇರಿದಿನಂಚಿನ ಮಾತ ಜವನರಿಗೆ ವಿಶೇಷವಾದ ಪಿಲಿತ ವೇಷಪಾಡಿನ ಮಾತ ಜವನರಿಗೆ ಅಪರಾಧ ಒಲ್ಲಾಲ್ದಿ ಕಟ್ಟಿಂದ ಒಲ್ಲಾಲ್ದಿನ ಆಶೀರ್ವಾದ ಒಪ್ಪಡು ವಿಶೇಷವಾದ ಬರ್ಕೆ ಫ್ರೆಂಡ್ಸ್ ಯಜ್ಞೇಶ್ವರ ಶೆಟ್ರು ಕಾರಣ ಇಡೀ ಜವನರನ್ನ ಕೂಟ ಅಪ್ಪೆ ಉಲ್ಲಾಲ್ದಿನ ಆಶೀರ್ವಾದ ಪೂರ್ತಿ ಅದು ಉಪ್ಪಡು ಅದನ್ನ ಆಶೀರ್ವಾದ ನನಾ ತಗ್ಲಿಗೆ ಹಿಂದೂ ಸಮಾಜಕ್ಕೆ ಮೇಲೆ ಮಂತ್ರೆ ಹಿಂದುತ್ವಗೋಸ್ಕರ ಮೇಲೆ ಮಂತ್ರೆ ನಮ್ಮ ಜವನರ್ಗೋಸ್ಕರ ಮೇಲೆ ಮಂತ್ರೆ ಈ ತುಳು ನೆಲತ ಸಂಸ್ಕೃತಿನ ಒರಿಪಾವನ ದೃಷ್ಟಿಯ ಬೇಲೆ ಮಂತ್ರೆ ಅಪ್ಪನ ಆಶೀರ್ವಾದದೊಟ್ಟಿಗೆ ಹೆಚ್ಚಿನ ಶಕ್ತಿ ಹೆಚ್ಚಿನ ಉಲ್ಲಾಸದೊಟ್ಟಿಗೆ ಬೇಲೆ ಮಂತ್ರಿನ ತಾಕತ್ತು ಆ ಭಗವಂತ ಕೊರಡನ್ ಬಂದ ಪ್ರಾರ್ಥನೆ ಮತ್ತು ಮಲ್ಲ ಒಂಜಿ ಟಾರ್ಗೆಟ್ ಇದು ದಾದಾಡು ಒಂಜಿ ಫೋಕಸ್ ಮಂತೋಡು ಎದುರು ಪೋಂಡು ಅಂಡ ಓಲ ನಮಗೆ ಸಕ್ಸಸ್ ಮಾಡ್ತಾರೆ ಆಪುಂಡು ಪಂಡು ಒಂಜಿ ನಂಬಿಕೆ ಇತ್ತನ ವ್ಯಕ್ತಿ. ಸೊ ಇಂಕವೇ ಪಂಡೆ ಒಂಜಿ 5 ವರ್ಷ ತುಂಬು ಯಾರು ನಿಕ್ಕಲೋಟ ಒಂಜಿ ಗ್ರೂಪ್ ಕೊಲ್ದಿತ್ತನ ಏನೆಲ್ಲ ನಮ್ಮ ಗುರುತ ಬರ್ತಾರೆ 11 ಜನ ಬಟ್ ಚದದ ಒಂಜಿ 6 ಇಯರ್ಸ್ ಒಂಜಿ ಚೇಂಜಸ್ ಬರ್ತದೆ ಅಲ್ಪಡ್ದು ಇಡೇ ಬತ್ತ ನನ್ನಾತು ಮಲ್ಲ ಮಲ್ಲ ಥಿಂಕಿಂಗ್ ಉಂಡು. ಸೊ ಈಗಲೂ ಮಾತಲ್ಲ ಸರ್ ಬರ್ಕೆ ಪಂಡಿನ ಒಂಜಿ ಟೀಮ್ಸ್ ಅಂತ ಇದ್ದರೆ ಮಾತಲ್ಲ ಆ್ಯಪಲ್ಲಿ ಎಡ್ಡೆ ಸಪೋರ್ಟ್ ಅದು ಅಂತಂದಿಲ್ಲ. ನನ್ನದು ಇನ್ನು 33 ವರ್ಷ ಅಂದು ನನ್ನದು ಕಂಟಿನ್ಯೂ ಅದು ನಮ್ಮ ದಾಪನ ಸಹಕಾರ 100% ನಮ್ಮ ಮಂತೊಂದು ಪೇಮೆಂಟ್ ಪಾತ್ರ ನಮ್ಮ ಪೂರ ಒಂಜಿ ಪಿಲಿತ ಮಿತ್ತಿತ್ತಿನ ಮೋಕೆ ಬೊಕ್ಕ ನಮ್ಮ ಪೂರ ಇತ್ತಿನ ಒಂಜಿ ಮೋಕೆ ತುಜಪಾದ ಆರೊಂಜಿ ಸ್ವಂತಾಗ ಆ ಕೇಸರಿ ಸಾಲನ್ನು ತುತ್ತು ಕಟ್ಟದು ಆರೊಂಜಿ 4 ತೆಪ್ಪನ ಪಾಡಿ ದಾದಾ ಅಂದ ಕೇಂಡ ಜನಕ್ಕಲ್ನ ಮೋಕೆ ಜನಕ್ಕಲ್ನ ಪ್ರೀತಿನ ಸಂಪಾದನೆ ಮಾಡ್ಕೊಂಡು ಇಂಚ ಅಂದ ಕೇಂಡ ಅರ್ನ ಕಾರ್ಬೇನೆ ಇತ್ತಿನಲ್ಲ ಪಂಡಿನಕ್ಕಲು ಒಂಜಿ 1000 ಗಟ್ಟಲೆ ಜನಕ್ಕಳು ಉಳ್ಳೇರು ಅಕಲ್ನ ಮಧ್ಯೆ ಅರೆಗೊಂಜಿ ವಿಶೇಷವಾದ ಮನವಿ ಮಲ್ಕೊಂಡಾಗ ಇಜ್ಜಿ ಅಂದು ಬಂದರೆ ಮನಸ್ಸಾರೆ ಬೈತಿ ಅಂಚಾದ ಯಾನ್ ಯಾಪಲ ಇರಕ್ಕೆ ಅಭಾರಿ ಇಲ್ಲ ಯಾನ್ ಯಾಪಲ ಇರಕ್ಕೆ
ಎನ್ನ ಯಾಪಲ ಇರಿಗೆ ಆಕಾರ ಆ ಯಾಪಲ ಇನ್ನು ಗುಲ್ಲೆ ಅಂದಿ ಸಂದರ್ಭ